ಅತ್ಯಂತ ಒಂದು ಸುಂದರವಾದಂಥ ಸುಸಜ್ಜಿತವಾದಂಥ ಒಂದು ಜಿಲ್ಲಾ ಕಚೇರಿ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಈ ಒಂದು ಜಿಲ್ಲಾ ಕಚೇರಿ ಆಗಬೇಕಾಗಿರತಕ್ಕಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಿಂದಿನ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ಶಂಕುಸ್ಥಾಪನೆ ಹಾಕಿ ಕಾಮಗಾರಿಯನ್ನು ಚಾಲನೆ ಮಾಡಿದರು. ಬಹುಶಃ ಇಷ್ಟೊತ್ತಿಗೆ ಈ ಕೆಲಸ ಎಲ್ಲ ಮುಕ್ತಾಯ ಆಗಬೇಕಾಗಿತ್ತು. ಆದರೂ ಸ್ವಲ್ಪ ತಡ ಆಗಿ ಅದು ಕಟ್ಟಡದ ಕಾಮಗಾರಿಗಳು ಮುಕ್ತಾಯ ಹಂತಕ್ಕೆ ತೊಗೊಂಬರೋಕ್ಕೆ ಸಾಧ್ಯ ಆಗಿರಲಿಲ್ಲ. ಮಧ್ಯದಲ್ಲಿ ನಮ್ಮ ಸರ್ಕಾರ ಮತ್ತೊಮ್ಮೆ ಬಂದ ನಂತರ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಮತ್ತೊಮ್ಮೆ ಆ ಕಟ್ಟಡದ ಒಂದು ಕಾಮಗಾರಿಗಳನ್ನು ಪೂರ್ತಿಗೊಳಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ನೋಡಿ ಕ್ರಮ ತಗೊಂಡು ಈಗ ಹಿಂದೆ ಅದಕ್ಕೆ ಮೊದಲು 55 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದು. ಉಳಿದಿರ್ತಕ್ಕಂಥ ಒಂದು 20 ಕೋಟಿ ರೂಪಾಯಿ ಏನು ಅಗತ್ಯ ಇತ್ತು ಅದು ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇರುವಂಥ ಹಣವನ್ನು ನಾವು ಜಿಲ್ಲಾ ಕಚೇರಿಗೆ ಉಪಯೋಗಿಸ್ಕೊಂಡು ಸುಮಾರು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಟ್ಟಡವನ್ನು ಈಗ ಸಂಪೂರ್ಣಗೊಳಿಸಿದ್ದೇವೆ. ಮತ್ತು 16ನೇ ತಾರೀಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಲೋಕಾರ್ಪಣೆ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಕಚೇರಿಯಲ್ಲಿ ಜಿಲ್ಲಾ ಆಡಳಿತ ವ್ಯವಸ್ಥೆಗಳು ಅದು ಸ್ಥಳಾಂತರ ಆಗ್ತದೆ. ಈಗಿರುವಂಥ ಜಿಲ್ಲಾ DC ಆಫೀಸ್ ಏನಿದೆ ಅಲ್ಲಿಂದ ಈ ಒಂದು ನೂತನ ಕಚೇರಿಗೆ ಸ್ಥಳಾಂತರ ಆಗ್ತದೆ. ಒಟ್ಟಾರೆ ಈಗಾಗಲೇ 23 ಇಲಾಖೆಗಳು ಅಲ್ಲಿಗೆ ಸ್ಥಳಾಂತರ ಆಗ್ತಕ್ಕಂಥದ್ದಕ್ಕೆ ತೀರ್ಮಾನ ಆಗಿ ಅವರು ಅದರಲ್ಲಿ ಎಲ್ಲ ಶಿಫ್ಟ್ ಆಗ್ತಕ್ಕಂಥದ್ದಕ್ಕೆ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ. ಆದಷ್ಟು ಶೀಘ್ರದಲ್ಲೇ ಕೆಲವು ಎಲ್ಲ ಅವತ್ತಿನ ದಿವಸನೇ ಅಲ್ಲಿಗೆ ಶಿಫ್ಟ್ ಆಗಿರ್ತಾರೆ. ಇನ್ನು ಕೆಲವರು ಬರ್ತಕ್ಕಂಥ ಒಂದು ವಾರ 2 ವಾರ 3 ವಾರದಲ್ಲಿ ಎಲ್ಲರೂ ಕೂಡ ಅಲ್ಲಿಗೆ ಸ್ಥಳಾಂತರ ಆಗ್ತಾರೆ. ಬಹುಶಃ ನಮ್ಮ ಈ ಜಿಲ್ಲೆಯ ಆಡಳಿತ ವ್ಯವಸ್ಥೆಗೆ ಇದು ಒಂದು ಮೈಲುಗಲ್ಲು. ಮತ್ತು ಕೆಲಸ ಮಾಡೋರಿಗೂ ಕೂಡ ಈ ಹೊಸ ಕಚೇರಿ ಮುಖಾಂತರ ಇನ್ನೂ ಪರಿಣಾಮಕಾರಿಯಾಗಿ ಅವರ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಸುಂದರ ಭವ್ಯ ಕಟ್ಟಡ ಪ್ರೇರೇಪಿಸ್ತದೆ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಮತ್ತು ಸಾರ್ವಜನಿಕರಿಗೂ ಅಲ್ಲಿ ಅನೇಕ ಅನುಕೂಲತೆಗಳಿರ್ತದೆ. ಅವ್ರಿಗೂ ಕೂಡ ಕಚೇರಿಗೆ ಬಂದು ತಮ್ಮ ಕೆಲಸಗಳನ್ನು ಮತ್ತು ಸಮಸ್ಯೆಗಳನ್ನು ಅಧಿಕಾರಿಗಳ ಹತ್ರ ಹೇಳ್ಕೊಡ್ತಕ್ಕಂಥದ್ದಕ್ಕೆ ಈ ಒಂದು ಒಳ್ಳೆಯ ವೈಜ್ಞಾನಿಕವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ಭಾಳ ಒಂದು ಒಳ್ಳೆಯ ಒಂದು ಸುದ್ದಿ ಇದು. 16ನೇ ತಾರೀಕು ಅದಕ್ಕೆ ಆ ಉದ್ಘಾಟನೆ ಆಗ್ತದೆ. ಅದು ಜೊತೆಯಲ್ಲಿ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣ ಅದರದ್ದು ಕೂಡ 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರ್ತಕ್ಕಂಥದ್ದು. ಅದನ್ನು ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಯವರು ಅಲ್ಲಿಗೆ ಮೊದಲು ಬಂದು ಆ ಕ್ರೀಡಾಂಗಣ ಉದ್ಘಾಟನೆ ಮಾಡಿ DC ಕಚೇರಿಗೆ ಬರ್ತಾರೆ. DC ಕಚೇರಿ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ಬಹಳ ವರ್ಷಗಳಿಂದ ಅನೇಕ ಜನರಿಗೆ RTCಗಳಾಗ್ದೇ ಅವರ ಒಂದು ಭೂಮಿ ಮೇಲೆ ಅವರಿಗೆ ಹಕ್ಕು ಸ್ಥಾಪನೆ ಆಗಿರಲಿಲ್ಲ. ಈಗ ಏನು ಈ ಪೋಡಿ ಮುಕ್ತ ಅಭಿಯಾನದ ಅಡಿಯಲ್ಲಿ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಬಂದ ಮೇಲೆ ತೆಗೆದುಕೊಂಡು ನಾವು ಅವತ್ತು ಸುಮಾರು 7,000 ಜನರಿಗೆ ಅವತ್ತು ಅವರಿಗೆ RTCಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನು ಅವರಿಗೆ ಅವತ್ತು ನಾವು ನೀಡಲಿದ್ದೇವೆ. ನಮ್ಮ ಉದ್ದೇಶ 10,000 ಜನರಿಗೆ ಕೊಡಿಸ್ಬೇಕು ಅಂತ ಇತ್ತು. ಆದರೆ ಸ್ವಲ್ಪ ಇನ್ನೂ ಆ ಟಾರ್ಗೆಟನ್ನು ಮುಟ್ಟೋದ್ರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಆದರೂ ಕೂಡ 7,000 ಇಸ್ ಗುಡ್ ಟಾರ್ಗೆಟ್. ಅದನ್ನು ಅವರು ಅಚೀವ್ ಮಾಡಿದ್ದಾರೆ. ಸೊ 7,000 ಜನ ಅವತ್ತು ಈ ಅವರ ಕಂದಾಯ ದಾಖಲೆಗಳನ್ನು ಪಡ್ಕೊಳ್ತಕ್ಕಂಥ ಒಂದು ಅತ್ಯಂತ ಜನಸ್ನೇಹಿ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅವರನ್ನು ಆಹ್ವಾನವನ್ನು ನೀಡಿ ಅವತ್ತು ಒಂದೇ ದಿವಸದಲ್ಲಿ ಈ ಎಲ್ಲ ದಾಖಲೆಗಳನ್ನು ಅವ್ರಿಗೆ ನಾವು ಕೊಡಿಸ್ತಾ ಇದ್ದೀವಿ. ವಿಶೇಷವಾಗಿ ಇದರಲ್ಲಿ ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು ಈ 3 ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು. ಉಳಿದಿರೋ ತಾಲೂಕುಗಳಲ್ಲೂ ಕೂಡ ಅಲ್ಲಿಂದನೂ ಬರ್ತಾರೆ. ಆದರೆ ಸಮಸ್ಯೆ ಹೆಚ್ಚು ಈ 3 ತಾಲೂಕುಗಳು ಇತ್ತು. ಸೊ ಅದನ್ನು ಇವತ್ತು ಈ ಒಂದು
ಕಾರ್ಯಕ್ರಮದಲ್ಲಿ ಅದನ್ನು ನಾವು ಮಾಡ್ತಕ್ಕಂಥದ್ದಕ್ಕಿದೆ. ಮತ್ತು ಇನ್ನೂ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳದೆಲ್ಲ ಇದೆ. ಅದನ್ನು ಯಾವ್ದ್ಯಾವುದು ನಾವು ತೊಗೊಳ್ಬೇಕು ಅಂತ ಡಿ ಸಿ ಅವರೆಲ್ಲ ಪಟ್ಟಿ ಮಾಡ್ತಾಯಿದ್ದಾರೆ. ಮೈನರ್ ಇರಿಗೇಷನ್ದು ಇದೆ, ಮತ್ತು PWDದು ಇದೆ, ಬೇರೆ ಬೇರೆ ಇಲಾಖೆಗಳಿಗೂ ಕೂಡ ಇದೆ. ಅದನ್ನು ಯಾವ ರೀತಿಯಾಗಿ ಯಾವ್ದ್ಯಾವ್ದು ತೊಗೊಳ್ಬೇಕು ನಾವು ತೀರ್ಮಾನ ಮಾಡಿ ನಿಮಗೆ ನಾವು ತಿಳಿಸ್ತೀವಿ. ಮತ್ತು ಉಳಿದಂಥ ಬೆನಿಫಿಷರೀಸು ಈ ಏನು RTC ಕೊಡುವಂಥದ್ದು ಅದು ಒಂದು ಬಿಟ್ಟು ಉಳಿದಿರ್ತಕ್ಕಂಥದ್ದು ಸುಮಾರು ಏನು ನಮ್ಮ ವಿಕಲಚೇತನರಿಗೆ ಒಂದು 200 ಮಂದಿ ಅವರಿಗೆ ನಾವು ಸೌಲಭ್ಯಗಳೇನಿದೆ ನಮ್ಮ ಸರ್ಕಾರದಿಂದ ಕೊಡ್ತಕ್ಕಂಥದ್ದಕ್ಕೆ ಅವ್ರಿಗೂ ಕೂಡ ಅದು ವಿತರಣೆ ಆಗ್ತದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಖಾಂತರನೂ ಕೂಡ ಅವ್ರಿಗೆ ಅಲ್ಲಿ ನಾವು ಬೆನಿಫಿಷರೀಸ್ಗೆ ಈ ಏನದು ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಅಲ್ಲೂ ಕೂಡ ಭಾಳಷ್ಟು ಮಹಿಳೆಯರಿಗೂ ಕೂಡ ಕೊಡ್ತಕ್ಕಂಥದ್ದಕ್ಕೆ ಅದಿದೆ. ಮತ್ತು ಅಲ್ಪಸಂಖ್ಯಾತರ ನಿಗಮದ ಅವರಿಗೆ ವಾಹನಗಳನ್ನು ಕೊಡ್ತಕ್ಕಂಥದ್ದು ಕಾರ್ಯಕ್ರಮ, ಇವೆಲ್ಲ ಬೆನಿಫಿಷರೀಸ್ ಕೊಡುವಂಥ ಅದೆಲ್ಲ ಇದೆ. ಅದನ್ನು ಕೂಡ ಮುಖ್ಯಮಂತ್ರಿಗಳು ಫಲಾನುಭವಿಗಳಿಗೆ ನೀಡ್ತಕ್ಕಂಥದ್ದು ಆಗ್ತದೆ. ಮತ್ತು ಅವತ್ತು ಉಳ್ಳಾಳಿನ ಉರುಸ್ ಪ್ರೋಗ್ರಾಮು ಇದೆ. ಆ ಉರುಸಿನ ಕಾರ್ಯಕ್ರಮ ಕೂಡ ಮುಖ್ಯಮಂತ್ರಿಯವರು ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ. ಅದು ಈ ಪ್ರೋಗ್ರಾಮಲ್ಲಿ ಸೇರಿಕೊಂಡಿದೆ. ಮತ್ತು ಇನ್ನು ಉಳಿದ ಕೆಲವು ಕೆಲಸ ಕಾರ್ಯಕ್ರಮಗಳು ಉಳ್ಳಾಳಲ್ಲೂ ಕೂಡ ಮಾಡಬೇಕು ಅಂತ ಇತ್ತು. ಆದರೆ ಸ್ಪೀಕರ್ ಅವರು ಅದನ್ನು ಬೇರೆ ದಿವಸ ಮಾಡೋಣ ಅಂತ ಹೇಳಿದ್ದಾರೆ. ಅದರಿಂದ ಉಳ್ಳಾಳಲ್ಲಿ ಉರುಸ್ ಕಾರ್ಯಕ್ರಮ ಮಾತ್ರ ಇರ್ತದೆ. ಉಳಿದಿದ್ದು ಇಲ್ಲಿ ನಮ್ಮ ಸ್ಟೇಡಿಯಂ ಮತ್ತು DC ಆಫೀಸ್, ಇದರದ್ದು ಉದ್ಘಾಟನೆ CM ಅವರು ಬರ್ತಾ ಇದ್ದಾರೆ. ಸೊ ನಾನು ಉಸ್ತುವಾರಿ ಸಚಿವನಾಗಿ ಭಾಳ ನನಗೂ ಸಂತೋಷ ಆಗ್ತಾಯಿದೆ. ಇವತ್ತು ಇಂಥ ಒಳ್ಳೊಳ್ಳೆ ಕಾಮಗಾರಿಗಳ ಕೆಲಸಗಳನ್ನು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿ ಮುಕ್ತಾಯಗೊಂಡು ಇವತ್ತು ಲೋಕಾರ್ಪಣೆ ಆಗ್ತಕ್ಕಂಥದ್ದಕ್ಕೆ ನಾವು ಈ ಒಂದು ಭಾಳ ಸಂತೋಷದಿಂದ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಇನ್ನು ಬೇರೆ ಇನ್ನೇನಾದರೂ ಒಂದೆರಡು ಪ್ರಶ್ನೆಗಳಿದ್ದರೆ ಸಾರ್ವಜನಿಕ ಸಭೆ ಆಗುವಂಥದ್ದು ಜಿಲ್ಲಾ ನೂತನ ಕಚೇರಿ ಆ ಒಂದು ಸಭಾಂಗಣ ಅಂದರೆ ಆ ಒಂದು ಒಳಾಂಗಣದಲ್ಲಿ ಆವರಣದಲ್ಲಿ ಅದು ಆಗ್ತದೆ. ಅದಕ್ಕೆ ಎಲ್ರಿಗೂ ಆಹ್ವಾನ ಇದೆ. ತಮಗೂ ಕೂಡ ವಿಶೇಷವಾದಂಥ ಆಹ್ವಾನ ನೀಡ್ತಾ ಇದ್ದೀವಿ. ಇಲ್ಲ, ಈಗ ಆ ಶೆಡ್ಯೂಲನ್ನು ನಾವು ನಿಮ್ಮ ಮತ್ತೆ ತಿಳಿಸ್ತೀವಿ. ಈಗ ಇದು ಬೆಳಗ್ಗೆ ಮಾಡಬೇಕು ಅಂತ ಇತ್ತು. ಈಗ ಉಳ್ಳಾಳಲ್ಲಿ ಸ್ಪೀಕರ್ ಅವರು ಬೇರೆ ದಿವಸ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಇದು ಅರ್ಧ ದಿವಸದ ಕಾರ್ಯಕ್ರಮ ಆಗ್ತದೆ. ಅದು ಮಧ್ಯಾಹ್ನದಿಂದ ಸಂಜೆ ಮಾಡಬೇಕು ಅಂತ ನಮ್ಮ ಒಂದು ಉದ್ದೇಶ ಆಗಿದೆ.